قمر سيدنا النبي. ನಮ್ಮ 800 ವರ್ಷ ಇತಿಹಾಸವಿರುವಂತಹ ಬುಸ್ತಾನುಲ್ ಉಲೂಮ್ ದರ್ಸ್ ಮತ್ತು ಜುಮಾ ಮಸ್ಜಿದ್ ಇದಕ್ಕೆ ಆವರಿಸಿಕೊಂಡು ನಮಗೆ ಒಂದು ಯಾತ್ರಾ ಭವನ ಕಟ್ಟಡವನ್ನು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದಂಥ ಜನಾಬ್ ಯುಟಿ ಖಾದರ್ ಸಾಹೇಬರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಈ ಮೊದಲು ನಮ್ಮ 1970 ಮತ್ತು 80ರ ದಶಕದಲ್ಲಿ ಅವರ ತೀರ್ಥರೂಪರಾದಂಥ ಯುಟಿ ಫರೀದ್ ಸಾಹೇಬರು ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಹಾಗೂ ನಮ್ಮ ಈ ಮಸೀದಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಮರ್ಹೂಮ್ ಫರೀದ್ ಹಾಜಿಯವರ ಆಖರವನ್ನು ಬೆಳಗಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ವಶಕ್ತನಲ್ಲಿ ಬೇಡಿಕೊಳ್ತಾ ಇದ್ದೆ. ಮಾತ್ರವಲ್ಲ, ನಮ್ಮ ಕರ್ನಾಟಕ ಕಂಡ ಒಂದು ವರ್ಣರಂಜಿತ ರಾಜಕಾರಣಿಗಳಲ್ಲಿ ಯುಟಿ ಖಾದರ್ ಸಾಹೇಬರು ಒಬ್ಬರು. ಜನ ಮನಗೆದ್ದು ಜನರೊಂದಿಗೆ ಬೆರೆತು ದೇಶವನ್ನು ಆಳಿದ ಕೆಲವೇ ರಾಜಕಾರಣಿಗಳಲ್ಲಿ ನಮ್ಮ ಯುಟಿ ಖಾದರ್ ಸಾಹೇಬರು ಒಬ್ಬರು. ಅವರು ಮಂಗಲಾಂತಿಯಿಂದ ಮಂಜನಾಡಿವರೆಗೆ ನಮ್ಮ ಮಸ್ಜಿದ್ವರೆಗೆ ಕಾಂಕ್ರೀಟೀಕರಣ, ಆರಂಗಡಿಯಿಂದ ಮಸ್ಜಿದ್ವರೆಗೆ ಕಾಂಕ್ರೀಟೀಕರಣ ಸುಮಾರು 1 ಕೋಟಿಗೂ 1.5 ಕೋಟಿಗೂ ಮಿಗಿಲಾಗಿ ನಮಗೆ ಈ ಕಾಮಗಾರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಮಸೀದಿ ಪಕ್ಕದಲ್ಲಿ 35 ಲಕ್ಷ ವೆಚ್ಚದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ನಮ್ಮ ಮೂಲಭೂತ ಸೌಕರ್ಯಗಳಿಗಾಗಿ ಮತ್ತು ಶೌಚಾಲಯಕ್ಕಾಗಿ ಸುಮಾರು 60 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ. ಅದು ಮಾತ್ರವಲ್ಲದೆ ನಮ್ಮ ಈ ಇಂಟರ್ಲಾಕ್ ವ್ಯವಸ್ಥೆಯನ್ನು ಹಾಗೂ ಇನ್ನಿತರ ಎಲ್ಲ ಸೌಕರ್ಯಗಳನ್ನು ನಮಗೆ 1 ಕೋಟಿಗೂ ಮಿಗಿಲಾಗಿ ಅವರು ವಹಿಸಿ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಈ
54ರಿಂದ 55 ಲಕ್ಷ ವೆಚ್ಚದಲ್ಲಿ ನಮಗೆ ಟೂರಿಸಂ ಬಿಲ್ಡಿಂಗನ್ನು ಒದಗಿಸಿಕೊಟ್ಟು ಇಂದು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಅವರು ನೆರವೇರಿಸಲಿದ್ದಾರೆ. BT ಖಾದರ್ ಸಾಹೇಬರು ನಮ್ಮ ಈ ಮಸೀದಿಗಾಗಿ, ನಮ್ಮ ಈ ಕ್ಷೇತ್ರಕ್ಕಾಗಿ ಕೊಟ್ಟ ಕೊಡುಗೆಗಾಗಿ ಅವರಿಗೆ ನಾನು ಹಾಗೂ ನಮ್ಮ ಸಮಸ್ತ ಜಮಾತು ಸದಾ ಚಿರಋಣಿಯಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಕೃತಜ್ಞತೆ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ. ಆದ್ರೂ ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸಮಸ್ತ ಜಮಾತರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವಾರ್ ಅವರು ಕೂಡ ಸುಮಾರು 10 ವರ್ಷಗಳಿಂದ ನಮ್ಮ ಈ ಮಸೀದಿಗಾಗಿ ಅಪಾರ ಸೇವೆಯನ್ನು ಮಾಡಿದ್ದಾರೆ. ಭಾಳ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಿದ್ದಾರೆ. ಉತ್ತಮ ದಕ್ಷ ನೇತಾರರು ಅವರು. ಒಂದು ಸಂಘಟನಾತ್ಮಕವಾಗಿ ನಮ್ಮ ಈ ಮಸೀದಿಯನ್ನು ಮುಂದೆ ಕೊಂಡೋಗುವಲ್ಲಿ ಭಾಳಷ್ಟು ಶ್ರಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾದ NS ಕರೀಂ, ಮೊಯ್ದೀನ್ಕುಟ್ಟಿ ಸೇರಿದಂತೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಜಮಾತಿನ ಸಮಸ್ತ ಜಮಾತರನ್ನು ಹಾಗೂ ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಜಮಾತಿನ ಮದರಿಸರಾದಂಥ ಅಹಮದ್ ಬಾಕವಿ ಉಸ್ತಾದ್ರವರು ಭಾಳ 10 ವರ್ಷಗಳಿಂದ ನಮ್ಮ ಈ ಮಸೀದಿಯ ದರ್ಸನ್ನು ನಡೆಸಿಕೊಂಡು ಉತ್ತಮ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ಸಹಕರಿಸಿದ್ದಾರೆ. ಉಸ್ತಾದ್ರವರನ್ನು ಕೂಡ ನಾನು ಭಾಳ ಆದರದಿಂದ ಸ್ವಾಗತಿಸ್ತೇನೆ. ನಮ್ಮ ಗೌರವಾಧ್ಯಕ್ಷರಾದಂಥ ಸಯ್ಯದ್ ಆಟೆಕೋಯ ತಂಗಲ್ ಕುಂಬೋಲ್ ಅವರ ಅನುಪಸ್ಥಿತಿಯಲ್ಲಿ ಬಹುಮಾನ್ಯರಾದ ತಂಗಲ್ರವನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಭಾಳ ಆದರದಿಂದ ಸ್ವಾಗತಿಸ್ತೇನೆ. ಇತರನ್ನು ಇಲ್ಲಿ ಬಂದಿರುವಂತಹ ಮೀಡಿಯಾದವರನ್ನು, ಪತ್ರಿಕಾ ಮಾಧ್ಯಮದವರನ್ನು ಹಾಗೂ ನಮ್ಮ ಗುತ್ತಿಗೆದಾರರಾದಂತಹ ಇಮ್ರಾನ್ ಮತ್ತು ಶುಹೇಲ್ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ಆದಂಥ ಅತಾವುಲ್ಲಾ, ಸದಸ್ಯರಾದಂತಹ ಬಶೀರ್, ಬಾವು ಮಂಗಲಾಂತಿ ಹಾಗೂ ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ನವಾಜ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಸ್ವಾಗತಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಮಂಜನಾಡಿ ದರ್ಗಾ ಮತ್ತು ಮಂಜನಾಡಿ ಜುಮ್ಮಾ ಮಸೀದಿಯ ಒತ್ತಡದಲ್ಲಿ ನಾವು ಇವತ್ತು ಒಂದು ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಕೊಟ್ಟಂಥ ಯಾತ್ರಿ ನಿವಾಸವನ್ನು ನಾವಿವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಬಹುಶಃ ಈ ಒಂದು ಅತ್ಯಂತ ಸೌಹಾರ್ದತೆ, ಅತ್ಯಂತ ಧಾರ್ಮಿಕತೆ ಮತ್ತು ಭವಿಷ್ಯದ ಯುವಕರಿಗೆ ವಿವಿಧ ಸತ್ಪ್ರಜೆ ಬೆಳೆಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ತಯಾರು ಮಾಡುವ ದೊಡ್ಡ ಮತ್ತು ಸೌಹಾರ್ದ ಕೇಂದ್ರ ಇವತ್ತು ಆಗಿದೆ. ಹಾಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕೇಳಿದರೆ ಎಲ್ಲ ಅಭಿವೃದ್ಧಿ ಕೆಲಸ ನಾವಿಲ್ಲಿ ಮಾಡಿ ನಾವು ಇವತ್ತು ಕೊಟ್ಟಿದ್ದೇವೆ. ನಾವು ಕಳೆದೆಲ್ಲ ಶಾಸಕನಾಗಿದ್ದಾಗ ಬಹುಶಃ ಮಂಜನಾಡಿಗೆ, ಭಗವತಿ ಕ್ಷೇತ್ರಕ್ಕೆ, ಮುಡಿಪುಗೆ ಇದೆಲ್ಲಕ್ಕೆ ಬಹುಶಃ ನಮ್ಮ ಉಲ್ಲಾಲ ದರ್ಗಕ್ಕೆ ಇಲ್ಲಿ ಮತ್ತು ನಾವು ತಲಪಾಡಿ ಸ್ಯಾಂಕ್ಷನ್ ಕೆಲಸ ಆಗಲಿಲ್ಲ. ಎಲ್ಲ ಕಡೆ ಕೂಡ ನಾವು ಇವತ್ತು ಈ ಯಾತ್ರಿ ನಿವಾಸ ಸ್ಯಾಂಕ್ಷನ್ ಮಾಡಿದ್ದೇವೆ. ಅದರಲ್ಲಿ ಭಗವತಿ ಕ್ಷೇತ್ರದ್ದು, ಮುಡಿಪುದು, ಚರ್ಚಿದು ಈಗ ಮತ್ತು ನಮ್ಮ ದರ್ಗಾದ ಈಗ ಉದ್ಘಾಟನೆ ಆಗಿದೆ. ಇವತ್ತಿದ್ದು ಕೂಡ ಚೆನ್ನಾಗಿ ಕೆಲಸ ಆಗಿ ಉದ್ಘಾಟನೆ ಆಗ್ತದೆ. ಸಂತೋಷ. ಮುಂದಿನ ದಿನದಲ್ಲಿ ಬೇರೆ ಸವಲತ್ತು, ಸರ್ಕಾರ ಸವಲತ್ತು ಏನು ಜನರಿಗೆ ಮುಟ್ಟಿಸಲಿಕ್ಕೆ ಏನಿದೆಯಾ ಬಹುಶಃ ಮುಖಾಂತರ ಖಂಡಿತವಾಗಿ ಮುಟ್ಟಿಸ್ತಾರೆ. ಮತ್ತು ಈ ಒಂದು ಗ್ರಾಮಕ್ಕೆ ಈಗಾಗಲೇ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಈ ಕೆಲಸ ಕಾರ್ಯಗಳಿಗಾಗಲೇ ಪ್ರಾರಂಭ ಆಗಿದೆ. ಅಧಿಕೃತವಾಗಿ ಮುಖ್ಯಮಂತ್ರಿ ಚಾಲನೆ ಕೊಡ್ತಾರೆ.